ಅಗತ್ಯ ವಸ್ತುಗಳ ಮತ್ತು ಇಂಧನಗಳ ಬೆಲೆ ಏರಿಕೆ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿಟ್ಲ ಪಟ್ಟಣ ಪಂಚಾಯತ್ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮುಖಂಡ ಇಬ್ರಾಹಿಂ ಸಾಗರ್ ಅವರು ಮಾತನಾಡಿ, ದಿನೇ ದಿನೇ ಆಹಾರ ಪದಾರ್ಥಗಳಿಂದ ಹಿಡಿದು ಅನಿಲಗಳವರೆಗೂ ಬೆಲೆ ಏರಿಕೆಯಾಗಿದ್ದು ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಉತ್ತಮ ಆಡಳಿತ ನೀಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ. ತಮ್ಮ ದುರಾಡಳಿತವನ್ನ ಮರೆಮಾಚುವ ಉದ್ದೇಶದಿಂದ ಜನರ ನಡುವೆ ಜಾತಿ ಧರ್ಮಗಳ ಹೆಸರಿನಲ್ಲಿ ರಾಜಕೀಯ ಮಾಡಿ ತಾವು ಒಳ್ಳೆಯವರು ಎಂಬಂತೆ ಬಿಂಬಿಸಿದೆ ಎಂದು ಆರೋಪಿಸಿದರು. ಮಾಡುವ ಮೂಲಕ ಇವತ್ತು ದಿನದಿಂದ ದಿನಕ್ಕೆ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಬೇಕಾಗಿ ಇವತ್ತು ಜಾತಿ ಧರ್ಮಗಳ ಮಧ್ಯೆ ವಿಷಬೀಜವನ್ನು ಬಿತ್ತಿಕೊಂಡು ಅಲ್ಲಲ್ಲಿ ಗಲಭೆಗಳನ್ನು ಮಾಡುವ ಮೂಲಕ ಇವತ್ತು ಅದರ ಒಟ್ಟಿಗೆ ಬೆಲೆ ಏರಿಕೆಯನ್ನು ಮಾಡಿಕೊಂಡು ಈಗಾಗಲೇ ಕೊರೋನಾದಿಂದ ಸಂಕಷ್ಟಕ್ಕೆ ಈಡಾಗಿದ್ದ ನಮ್ಮ ರಾಜ್ಯದ ಜನತೆಗಳು ಈಗ ಈ ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೆ ಮತ್ತೆ ಈಡಾಗಿದ್ದಾರೆ. ಇವತ್ತು ಈ ರಾಜ್ಯ ಬಿಜೆಪಿ ಸರ್ಕಾರ ನಮ್ಮನ್ನು ಆಳ್ತಿದ್ರು, ಇವರು ರಾಜ್ಯದ ಜನತೆ ಇವರನ್ನು ಆಡಳಿತಕ್ಕೆ ಒಳಪಡಿಸಲಿಲ್ಲ. ವಿಟ್ಲ ನಡ ಕಚೇರಿಯಿಂದ ಹೊರಟ ಮೆರವಣಿಗೆ ವಿಟ್ಲ ಮುಖ್ಯ ರಸ್ತೆಯಲ್ಲಿ ಸಾಗಿದೆ. ಸಂತೆ ಮಾರುಕಟ್ಟೆಯ ಬಳಿ ಪ್ರತಿಭಟನಾ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಿಯಾಜ್ ಕಡಂಬು, ಶಾಕಿರ್ ಅಳಕಿಮಚಲು, ಕಲಂದರ್ ಪರ್ತಿಪಾಡಿ, ಮೊಹಮ್ಮದ್ ರಫೀಕ್ ಪೊನ್ನೂಟು, ಅನ್ವರ್ ಪೆರುವಾಯಿ, ಅಬ್ದುಲ್ ರಹಿಮಾನ್ ಕಂಬಳಬೆಟ್ಟು, ಮುನೀರ್ ಪುಣಚ ಮೊದಲಾದವರು ಭಾಗವಹಿಸಿದ್ರು.